ಒಡಿಪುಡಿಪ್ಪುನ ಜೊಮುರುತೀರ್ಥ ಜಲಪಾತ ಒಂಜಿ ಪುಗರ್ತಿ ಪಡೆಯಿನ ಪ್ರವಾಸಿ ಜಾಗೆ ಅದು ಉಂಡು. ಸೀತಾ ಸುದಿತ್ತ ನೀರುದು ಉಂಡಾಪುನ ಈ ಜಲಪಾತ ಮಸ್ತ್ ಜನಮಾಲಿನೇನು ತನ್ನಡೆಗೆ ಒಯ್ಪುಂಡು. ಉಡುಪಿ ಜಿಲ್ಲೆದ ಹೆಬ್ರಿ ತಾಲೂಕದ ವ್ಯಾಪ್ತಿಡಿಪ್ಪುನ ಜೊಮುರುತೀರ್ಥ ಮುಲ್ಪ ಎನ್ಮೆ ಅಮಾಸದಾನಿ ಮೀಂಡ ಪುಣ್ಯ ಪ್ರಾಪ್ತಿ ಆಪುನು ಪನ್ಪಿನ ಪ್ರತೀತಿಲ ಉಂಡು. ಎಬ್ರಿಚಾರದ ಕೈತಲಿಪ್ಪುನ ಈ ಜೊಮುರುತೀರ್ಥ ಕಲ್ಲು ಬಂಡೆಲ ನಡುಟು ಜಪ್ಪುನ ಸೀತಾ ನದಿರ್ದ ಆವೃತ್ತಿಯಾಯಿನ ಪ್ರವಸಿತಾನ. ದುಂಬು ಋಷಿಮುನಿಲೊಂದುವೇ ಜಾಗಡು ತ್ಯಾನ ಮಲ್ತೊಂದಿತ್ತೆರು. ದಟ್ಟ ಕಾಡದ ನಡುಡು ಇಪ್ಪುನ ಈ ಜೊಮುರುತೀರ್ಥಗ್ ಪ್ರತಿ ವರ್ಷ ಎನ್ಮೆ ಅಮಾವಾಸದಾನಿ ಮಸ್ತ್ ಭಕ್ತಿರು ಬತ್ತದು ತೀರ್ಥ ಮೀಪೆರು. ಜೊಮುರುತೀರ್ಥದಲ್ಪ ಬೊಬ್ಬರ್ಯ ದೈವ ಉಂಡು. ತೀರ್ಥ ಮೀದು ಬತ್ತಿನ ಭಕ್ತಿರು ಮುಲ್ಪ ಹಣ್ಣುಕಾಯಿ ಅರ್ಪಿಸವುನ ವಾಡಿಕೆ ಉಂಡು. ಮುಲ್ಪ ಪ್ರತಿ ವರ್ಷ ಎನ್ಮೆ ಅಮಾವಾಸ್ಯೆ ಬತ್ತಿನ ಆ ದಿನ ಕಾಡದ ನಡುಟು ಪರ್ಭದ ಗೌಜಿಪ್ಪುಂಡು. ಮುದ್ದೂರಿನಲ್ಲಿರುವಂತಹ ಕುಗ್ರಾಮ ತುಂಬಾ ಕಾಡಿನೊಳಗೆ ಬಂದು ನಿಮ್ಗೆ ಈ ಪರಿಸರ ಕೂಡ ಅಚ್ಚರಿ ಮೂಡುವ ಸ್ಥಳ ಇದು. ನೀವು ಇಲ್ಲಿ ದೇವರ ಕೃಪೆಗೆ ಬಂದು ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೆ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೋಗ ರುಜಿನಗಳಿರಲಿ ಇಲ್ಲಿ ಬಂದು ವಾಸಿಯಾಗುವಂತಹ ಸ್ಥಳ ಇದು. ನಿಮ್ಮ ಪಾಪ ಕರ್ಮಗಳನ್ನು ತೊಳೆಯುವಂಥ ಸ್ಥಳ ಇದು. ಯಾಕಂತ ಹೇಳಿದ್ರೆ ನೀವು ಋಷಿಮುನಿಗಳು ಸ್ನಾನ ಮಾಡಿ ತಪಸ್ಸು ಮಾಡಿರುವಂಥ ಪುಣ್ಯ ಕ್ಷೇತ್ರ ಇದು. ಇಲ್ಲಿ ನೀವು ಬಂದು ನಿಮ್ಮ ಕಷ್ಟಗಳನ್ನು ದೇವರಲ್ಲಿ ಕೇಳಿಕೊಳ್ಳಿದ್ರೆ ಖಂಡಿತವಾಗಿಯೂ ಇದಕ್ಕೆ ಪರಿಹಾರವನ್ನು ನೀಡುತ್ತಾರೆ. ಹಾಗೆಯೇ ಮುಂದಿನ ವರ್ಷಕ್ಕೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಹುಡುಕಿಕೊಂಡು ಈ ಸ್ಥಳ ಇಲ್ಲಿ ಅಂತ ಹುಡುಕಿಕೊಂಡು ನೀವು ಇಲ್ಲಿಗೆ ಬರಬೇಕಾಗಿ ಕೇಳಿಕೊಳ್ತೇವೆ. ಬೊಬ್ಬರ್ಯ ದೇವರ ಕೃಪೆಗೆ ಪಾತ್ರರಾಗಿ ಅನ್ನ ಸಂತರ್ಪಣೆ ಕೂಡ ಇದೆ. ನಿಮ್ಗೆ ಇಲ್ಲಿ ಬಂದ್ರೆ ವಿಶಾಲವಂದ್ರೆ ತುಂಬಾ ವಿಶಾಲವಾದಂತ ಸ್ಥಳ ಇದು. ನೀವು ಮೋಜು ಮಸ್ತಿ ಅಂತ ಹೇಳಿ ಬರಬೇಡಿ. ಪುಣ್ಯಕ್ಷೇತ್ರ, ಧಾರ್ಮಿಕ ಶಕ್ತಿ ಅಂತ ಹೇಳಿ ನಂಬಿಕೊಂಡು ಬಂದ್ರೆ ಬೊಬ್ಬರ್ಯ ದೇವರು ಗ್ಯಾರಂಟಿ ನಿಮಗೆ ಅನುಗ್ರಹ ಮಾಡ್ತಾನೆ. ಹಾಗೆ ನಿಮ್ಮ ಕಷ್ಟಗಳೆಲ್ಲ ಕೂಡ ನೀವು ಒಬ್ಬರೇ ಬರುವುದಕ್ಕಿಂತ ನಿಮ್ಮ ಫ್ಯಾಮಿಲಿಯ ಜೊತೆಗೂಡಿ ಬನ್ನಿ. ಹಾಗೆ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಳ್ತೇವೆ. ನನ್ನ ಹೆಸರು ಸಾಕಿ. ಕ್ಷೇತ್ರ ಜೋಮ್ಲು ಬೊಬ್ಬರ್ಯ ಸಾನ್ನಿಧ್ಯ ಚಾರ ಪಂಚಾಯಿತಿ ವ್ಯಾಪ್ತಿಯಲ್ಲಿದೆ. ಚಾರ ಪಂಚಾಯಿತಿಗೆ ಮಾತ್ರ ಸೀಮಿತವಲ್ಲದೆ ಒಂದು 3-4 ಗ್ರಾಮಗಳನ್ನು ಒಗ್ಗೂಡಿಸುವಂಥ ಒಂದು ಕೇಂದ್ರ. ಇಲ್ಲಿ ವಿಶೇಷವಾಗಿ ತೀರ್ಥಸ್ಥಾನ ಒಬ್ಬರಿನ ಸಾನ್ನಿಧ್ಯ ಇದೆ. ಪಕ್ಕದಲ್ಲಿ ಉಳಿದ ಸಾನ್ನಿಧ್ಯ ದೇವರುಗಳ ಗುಡಿಗಳು ಇದ್ದಾವೆ. ಹಾಗೆ ವಿಶೇಷವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಲ್ಲಿ ಬಹಳ ವಿಜೃಂಭಣೆಯಿಂದ ಹಾಗೂ ಪ್ರತಿ ವರ್ಷ 5,000-6,000 ಜನ ಅನ್ನ ಸಂತರ್ಪಣೆ ಸೇವೆಯಲ್ಲಿ ಭಾಗಿಯಾಗ್ತಾರೆ. ಹಾಗೆ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ತೀರ್ಥ ಸ್ನಾನ ಮಾಡುವಂಥ ವ್ಯವಸ್ಥೆ. ಕೊಂಡ್ಲಿಗೆ ಸ್ನಾನ ಕೊಂಡ್ಲು ಅಂತಿದೆ. ಆ ಕೊಂಡ್ಲು ಜಾಗದಲ್ಲಿ ಏಣಿಯನ್ನಿಟ್ಟು ಏಣಿಯಲ್ಲಿ ಸ್ನಾನ ಮಾಡಿ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ಸ್ವೀಕರಣೆ ಮಾಡಿ ಅನ್ನ ಪ್ರಸಾದವನ್ನು ಸ್ವೀಕರಣೆ ಮಾಡಿ ಹೋಗುವಂಥ ವ್ಯವಸ್ಥೆಯನ್ನು ನಾವೆಲ್ಲರೂ ಹಾಗೂ ಸ್ಥಳೀಯ ಮುಖಂಡರು ಹಾಗೂ ಇಲ್ಲಿನ ದಾನಿಗಳ ಮುಖೇನ ನಡೀತೀವಿ. ಏನು ವಿಶೇಷ ಇಲ್ಲಿ ಸ್ನಾನ ಮಾಡಿದ್ರೆ ಏನಾಗುತ್ತೆ? ಮತ್ತೆ ಬೊಬ್ಬರಿನ ವಿಶೇಷತೆ? ಬೊಬ್ಬರಿನ ವಿಶೇಷತೆ ಅಂತ ಹೇಳಿದ್ರೆ ಬೊಬ್ಬರಿನ ನಮ್ಮೂರಿನಲ್ಲಿ ಒಂದು ಮಾತಿದೆ, ಬೊಬ್ಬರಿನ ಕಡುಬು, ಬೊಬ್ಬರಿನ ಸೇವೆ. ಹಾಗೆ ಬೊಬ್ಬರಿನ ತೀರ್ಥ ಸ್ನಾನ ಮಾಡಿದರೆ ಪಾಪಗಳು, ಕಾಯಿಲೆಗಳು, ಯಾವುದೇ ಪಾಪಕರ್ಮಗಳಿಗೆ ಮುಕ್ತಿ ಸಿಗ್ತದೆ ಅನ್ನುವಂಥ ಒಂದು ಹಿನ್ನೆಲೆ ಇದೆ. ಅದನ್ನು ಹಿಂದಿನ ಸಂಪ್ರದಾಯ ಇದೆ. ಹಾಗೆ ಈ ಜಾಗವು ರಕ್ಷಿತ ಅರಣ್ಯ, ಅಭಯಾರಣ್ಯದ ಒಳಗಡೆ ಇದ್ದ ಕಾರಣ ಇದಕ್ಕೆ ಪರ್ಮಿಷನ್ ಇಲ್ಲ. ಆದರೆ ಆರ್ಟಿಕಲ್ ಪ್ರಕಾರ, ವೈಲ್ಡ್ ಲೈಫ್ ಆರ್ಟಿಕಲ್ ಪ್ರಕಾರ ಬ್ರಿಟಿಷರ ಸರ್ಕಾರದ ಹಿಂದಿನ ಕಾಲದಲ್ಲಿ ಈ ಜಾಗಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಯಾವುದೇ ದೇವಸ್ಥಾನದ ಒಳಗಡೆ ಪರ್ಮಿಷನ್ ಸಿಗಬೇಕಂತ ಹೇಳಿದ್ರೆ ಪರ್ಮಿಷನ್ಗಳು ಸಿಗುವುದಿಲ್ಲ. ಆದರೆ ಇವತ್ತು ಸಿಕ್ಕಿದೆ ಅಂತ ಹೇಳಿದ್ರೆ ವೈಲ್ಡ್ ಲೈಫ್ ಕಾರಣದಿಂದಾಗಿ